ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ 8 ವರ್ಷಗಳ ಯಶಸ್ವಿ ಆಡಳಿತವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಬೈಂದೂರು ಮಂಡಲದ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ವಿಕಾಸ ತೀರ್ಥ ಬೃಹತ್ ಬೈಕ್ ರ್ಯಾಲಿ ನಡೆಯಿತು. ರ್ಯಾಲಿಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷ ಕೊಯ್ಲಾಡಿ ಸುರೇಶ್ ನಾಯ್ಕ್ ಅವರು ಚಾಲನೆಯನ್ನ ನೀಡಿದರು. ಬೈಂದೂರು ಮಂಡಲ ಬಿಜೆಪಿ ಅಧ್ಯಕ್ಷ ದೀಪಕ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ಮೋದಿಯವರ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 8 ವರ್ಷವನ್ನ ಪೂರೈಸಿದ್ದು, ಅದರ ಸಲುವಾಗಿ ಬೈಂದೂರು ಮಂಡಲದ ಯುವ ಮೋರ್ಚಾದ ವತಿಯಿಂದ ವಿಕಾಸ್ ತೀರ್ಥ ಬೃಹತ್ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಜನತಾ ಪಕ್ಷ ಬೈಂದೂರು ಮಂಡಲ ಇವತ್ತು ಯುವ ಮೋರ್ಚಾದ ವತಿಯಿಂದ ಮೋದಿ 8ನೇ ವರ್ಷ ತುಂಬಿದ ಈ ಪ್ರಯುಕ್ತ ವಿಕಾಸ ತೀರ್ಥ ಬೈಕ್ ರ್ಯಾಲಿಯನ್ನು ತಲ್ಲೂರಿನಿಂದ ಬೈಂದೂರಿನವರೆಗೆ ಬಹಳ 1,000 ಬೈಕ್ಗಳ ಮುಖಾಂತರ ಇವತ್ತು ರ್ಯಾಲಿಯನ್ನು ಮಾಡೋದ್ರ ಮುಖಾಂತರ ಮೋದಿಯ ಸಂದೇಶವನ್ನು ಇಡೀ ರಾಷ್ಟ್ರಕ್ಕೆ ತಲುಪುವಂತೆ ಇವತ್ತು ಮಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರ್ತಕ್ಕಂಥ ಯುವ ಮೋರ್ಚಾದ ಎಲ್ಲ ಕಾರ್ಯಕರ್ತರಿಗೆ, ಮೋರ್ಚಾದ ಎಲ್ಲ ಕಾರ್ಯಕರ್ತರಿಗೆ, ಮಂಡಲದ ಎಲ್ಲ ಕಾರ್ಯಕರ್ತರಿಗೆ, ಪಕ್ಷದ ಎಲ್ಲದ ಮುಖಂಡರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಇದೇ ವೇಳೆ ಶಾಸಕ ಸುಕುಮಾರ್ ಶೆಟ್ಟಿ ಅವರು ಭಾಗವಹಿಸಿ ಮಾತನಾಡಿದರು. ಇವತ್ತು ಬಿಜೆಪಿ ಬೈಂದೂರಿನಲ್ಲಿ ಸುದೃಢವಾದಂಥ ಪರಿಸ್ಥಿತಿಯಲ್ಲಿದೆ ಅನ್ನೋ ಮಾತನ್ನು ಒತ್ತಿ ಹೇಳ್ತೇನೆ. ಮತ್ತು ಇದರಲ್ಲಿ ಈ ನೂಕುನುಗ್ಗಲಿನಲ್ಲಿ ಯಾರೂ ತೊಂದರೆ ಮಾಡಿಕೊಳ್ಬಾರ್ದು, 2 ಲೈನ್ನಲ್ಲಿ ಆಚೆ ಈಚೆ ಹೋಗಬೇಕು ಎನ್ನುವ ಮಾತಿನೊಂದಿಗೆ ಶಿಸ್ತನ್ನು ಕಾಪಾಡಬೇಕು ಎನ್ನುವ ಮಾತನ್ನು ಇನ್ನೊಮ್ಮೆ ಪುನರುಚ್ಚರಿಸಿ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ತಿಳಿಯಪಡಿಸುವಂಥ ಕಾರ್ಯಕ್ರಮ ಈ ನಮ್ಮ ಎಲ್ಲ ಮೋರ್ಚಾದ ಕಾರ್ಯಕ್ರಮ. ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಬೈಂದೂರಿನ ಎಲ್ಲ ಮೋರ್ಚಾವು ಯಶಸ್ವಿಯಾಗಿ ತನ್ನ ಕಾರ್ಯಕ್ರಮವನ್ನು ನಡೆಸಿದೆ. ಅದರಲ್ಲಿ ಯಾವ ಮೋರ್ಚಾ ಆ ಮೋರ್ಚಾ ಈ ಮೋರ್ಚಾ ಅಂತ ಅಲ್ಲ, ಎಲ್ಲ ಮೋರ್ಚಾ ಯಶಸ್ವಿಯಾಗಿ ತನ್ನ ಪ್ರತಿಯೊಂದು ಕಾರ್ಯಕ್ರಮವನ್ನು ಈ ಜಿಲ್ಲೆಯಲ್ಲಿ ಹೆಸರು ಮಾಡುವಂಥ ಒಂದು ಮೋರ್ಚಾ ಅಂದರೆ ಅದು ಬೈಂದೂರು ಮೋರ್ಚಾ. ಅಧ್ಯಕ್ಷರೇ, ಬೈಂದೂರು ಮೋರ್ಚಾ, ಬೈಂದೂರಿನ ಜನ ವಿಶೇಷವಾದಂಥ ಹುರುಪಿನಲ್ಲಿದ್ದಾರೆ. ಬೈಂದೂರು ಕಾಂಗ್ರೆಸ್ ರಹಿತವಾದಂಥ ಒಂದು ಬಿಜೆಪಿಯ ವಾತಾವರಣ. ಈ ಸಂದರ್ಭದಲ್ಲಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ವಿಖ್ಯಾತ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಗಳಾದ ವಿನೋದ್ ಶಾಂತಿನಿಕೇತನ, ಶಾರದ್ ಶೆಟ್ಟಿ ಉಪ್ಪುಂದ, ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯ ಪ್ರಜ್ವಲ್ ಶೆಟ್ಟಿ, ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್, ಪ್ರಧಾನ ಕಾರ್ಯದರ್ಶಿ ಅನುರ ಮೆಂಡನ್, ಪ್ರಮುಖರಾದ ಬಾಬು ಹೆಗಡೆ ತಗ್ಗರ್ಸೆ, ಸದಾನಂದ ಉಪ್ಪಿನಕುದ್ರು, ಪ್ರಕಾಶ್ ಜಡ್ಡು, ಪ್ರಿಯದರ್ಶಿನಿ ದೇವಾಡಿಗ, ಶ್ಯಾಮಲಾ ಕುಂದರ್, ವಿವಿಧ ಮೋರ್ಚಾಗಳ ಪ್ರಮುಖರು, ಅಧಿಕಾರಿಗಳು ಉಪಸ್ಥಿತರಿದ್ದರು.